ಇಸುವಿಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಹೇಳುವಂತ ವೇದವಾಕ್ಯದಲ್ಲಿ ಆರಂಭಗೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ 60ನೇ ವರ್ಷವನ್ನ ತುಂಬುವಂತ ಈ ಸುಸಂದರ್ಭದಲ್ಲಿ ಸಂಘರ್ಷದಿಂದಲೇ ಆರಂಭ ಆಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ನ ಒಂದು ಯುವ ಸಂಘಟನೆ ಅಯೋಧ್ಯೆಯಲ್ಲಿ ರಾಮನ ಮಂದಿರವನ್ನ ಪುನರ್ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಹಂತದಲ್ಲಿ ಯುವಕರಿಗೊಂದು ಸಂಘಟನೆ ಶಕ್ತಿಯನ್ನ ಕೊಡಬೇಕು. ಅದು ಯಾವ ಹೆಸರಿನಲ್ಲಿರಬೇಕು ಅಂತ ಕೇಳಿದರೆ ಸೇವೆಗೆ ಜಗತ್ತಿನಲ್ಲಿ ಇನ್ನೊಂದು ಹೆಸರಾಗಿರ್ತಕ್ಕಂಥ ಆಂಜನೇಯನ ಹೆಸರಿನಲ್ಲಿರಬೇಕು. ಅದಕ್ಕೆ ಬಜರಂಗ ದಳ ಅಂತ ಹೆಸರನ್ನ ಕೊಟ್ಟು 1984ನೇ ಇಸವಿ ಅಯೋಧ್ಯೆಯಲ್ಲಿ ಮಂದಿರದ ನಿರ್ಮಾಣಕ್ಕೋಸ್ಕರ ಇಡೀ ದೇಶದ ಜನ ಕರಸೇವೆಯನ್ನ ಮಾಡ್ತಾ ಇದ್ದಾರೆ. ರಾಮ ಭಕ್ತರು ಕರಸೇವೆಯನ್ನ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳುವಂತ ಸಂದರ್ಭ. ನಿಮಗೆ ಕರಸೇವೆಯನ್ನ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನೀವೇನಾದ್ರೂ ಕರಸೇವೆ ಮಾಡ್ಲಿಕ್ಕೆ ಅಯೋಧ್ಯೆಗೆ ಬಂದ್ರೆ ನಾವು 10,000 ಜನರ ರ್ಯಾಲಿಯನ್ನ ಮಾಡಿ ನಿಮ್ಮ ಕರಸೇವೆಯನ್ನ ತಡಿತೇವೆ ಅಂತ ಹೇಳಿದಾಗ ನಮ್ಮ ಹಿರಿಯರು, ಸಂಘದ ಹಿರಿಯರು ಯೋಚನೆ ಮಾಡಿ ಬಜರಂಗ ದಳಕ್ಕೊಂದು ಶಕ್ತಿ ಕೊಟ್ಟರು. ಸಮಾಜಕ್ಕೋಸ್ಕರ ಸಂಘಟನೆ, ಸಮಾಜಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಹೋರಾಟ ಮಾಡೋದನ್ನ ಮತ್ತೆ ನೆನಪಿಸಿದ್ರು. ಆ ಮುಖಾಂತರ ಅವತ್ತಿನ ನಮ್ಮ ರಾಷ್ಟ್ರೀಯ ಸಂಚಾಲಕರಾಗಿರ್ತಕ್ಕಂಥ ವಿನಯ ಕಟಿಯಾರ್ ಒಂದು ಹೇಳಿಕೆಯನ್ನು ಕೊಟ್ಟರು. ನೀವೇನಾದ್ರೂ ಅಯೋಧ್ಯೆಯಲ್ಲಿ ಕರಸೇವೆಯನ್ನ ಮಾಡಲಿಕ್ಕೆ ತಡೆಯುವುದು ಅಂತ ಹೇಳಿದ್ದಾದ್ರೆ ನಾವು ಬಂದು ದೆಹಲಿಯ ಮಸೀದಿಯಲ್ಲೂ ನಮ್ಮ ಧ್ವಜವನ್ನ ಹಾರಿಸ್ತೇವೆ, ಹುಷಾರ್ ಅಂತರುವಂತ ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ. ಹಿಂದೂ ಸಮಾಜ ಅಂತ ಹೇಳಿದ್ರೆ ವಿಸ್ತಾರವಾದದ ಸಮಾಜ ಅಲ್ಲ. ಹಿಂದೂ ಸಮಾಜ ಅಂತ ಹೇಳಿದ್ರೆ ವಿಸ್ತಾರವಾದದ ಸಮಾಜ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು ಹೇಳಿಕೊಂಡು ಬಂದಿರತಕ್ಕಂಥ ಸಮಾಜ. ಆದ್ರೆ ನಮಗೂ ತಾಕತ್ತಿದೆ. ಶಸ್ತ್ರ ಮತ್ತು ಶಾಸ್ತ್ರಗಳ ಆರಾಧನೆಯ ಮುಖಾಂತರ ಬಂದಿರತಕ್ಕಂಥ ಧರ್ಮ ನಮ್ಮದು. ಶಾಸ್ತ್ರದ ಮುಖಾಂತರ ಸ್ವಾಮಿ ವಿವೇಕಾನಂದರು ಧರ್ಮವನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ್ರೆ, ರಾಣಾ ಪ್ರತಾಪನಿಂದ ಹಿಡಿದು ದಕ್ಷಿಣ ಭಾರತದ ಶ್ರೀಕೃಷ್ಣ ದೇವರಾಯನ ತನಕ ಶಾಸ್ತ್ರಗಳ ಮುಖಾಂತರ ಈ ಸಮಾಜವನ್ನ ಕಟ್ಟಿದ್ದಾರೆ. ಈ ಮಣ್ಣನ್ನ ಉಳಿಸಿಕೊಂಡು ಬಂದಿದ್ದಾರೆ. ಈ ರಾಷ್ಟ್ರವನ್ನ ಬೆಳೆಸಿದ್ದಾರೆ ಅಂತ ಹೇಳುವಂತ ಸಮಾಜ ನಮ್ಮದು ಅಂತ ಹೇಳುವಂತ ಉದ್ದೇಶವನ್ನ ಈ ದೇಶಕ್ಕೆ ಮತ್ತೆ ಸಾರಿ ಹೇಳಬೇಕು. ಆ ಶೌರ್ಯದ ಪರಂಪರೆಯನ್ನ ಮತ್ತೆ ನೆನಪಿಸಬೇಕು ಅನ್ನುವಂತ ಕಲ್ಪನೆಯನ್ನ ಕೊಟ್ಟುಕೊಂಡು ಈ ವಿಶ್ವ ಹಿಂದೂ ಪರಿಷತ್ನ ಷಷ್ಠ್ಯಬ್ದಿ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಶೌರ್ಯ ಜಾಗರಣ ರಥಯಾತ್ರೆ ಇವತ್ತು ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 2025ನೇ ಇಸ್ವಿಗೆ 100 ವರ್ಷ, 2024ನೇ ಇಸ್ವಿಗೆ ವಿಶ್ವ ಹಿಂದೂ ಪರಿಷತ್ನ ಷಷ್ಠ್ಯಬ್ದಿ, 2024ನೇ ಇಸ್ವಿ ಆದಾಗ ಬಜರಂಗ ದಳಕ್ಕೆ 40ನೇ ವರ್ಷ ತುಂಬುವಂತ ಈ ಸುಸಂದರ್ಭದಲ್ಲಿ ಇಡೀ ದೇಶದ ಜನ ಆಕ್ರಮಣವನ್ನು ಸಹಿಸಿಕೊಂಡು ಬಂದಿರತಕ್ಕಂಥ ಸಮಾಜ ನಮ್ಮದು. ಮೊನ್ನೆ ಶಿವಮೊಗ್ಗದಲ್ಲೂ ಆಕ್ರಮಣ, ಮೊನ್ನೆ ತುಮಕೂರು, ಕೋಲಾರ ಭಾಗಗಳಲ್ಲಿ ಹೋದಾಗ ಅಲ್ಲಿ ಗಣಪತಿಯ ಕಾರ್ಯಕ್ರಮದ ಮೇಲೆ ಆಕ್ರಮಣ. ಈ ರೀತಿ ಆಕ್ರಮಣವನ್ನೇ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಯಾರು ದುಷ್ಟ ಶಕ್ತಿಗಳಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಈ ಶೌರ್ಯ ಜಾಗರಣೆ ರಥಯಾತ್ರೆ ಜನ ಜಾಗೃತಗೊಳ್ತಾ ಇದ್ದಾರೆ. ಶೌರ್ಯದ ಪರಂಪರೆ ನಮ್ಮದು. ಪುರೂರವರಿಂದ ಹಿಡಿದು ರಾಣಾ ಪ್ರತಾಪ, ಶಿವಾಜಿ ಮಹಾರಾಜ್, ಭಗತ್ ಸಿಂಗ್, ಗುರು ಗೋವಿಂದ ಸಿಂಗ್, ದಕ್ಷಿಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಅಂತಹ ಸಾವಿರಾರು ಮಹಾತ್ಮರುಗಳು ಇವತ್ತು ಈ ದೇಶಕ್ಕೋಸ್ಕರ ನೇತೃತ್ವವನ್ನು ವಹಿಸಿ ತಮ್ಮೆಲ್ಲ ಸರ್ವಸ್ವವನ್ನು ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಿತಗೊಳಿಸಿದ್ರೆ ಅವ್ರ ಜೊತೆ ಲಕ್ಷಾಂತರ ಸೈನಿಕರು ಉಲ್ಲೇಖ ಮಾಡಬೇಕು. 220 ವರ್ಷಗಳ ಶ್ರೀಕೃಷ್ಣ ದೇವರಾಯನ ವಿಜಯನಗರದ ಸಾಮ್ರಾಜ್ಯ ಏನಿತ್ತ, ಆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ 11 ಲಕ್ಷ ಸೈನಿಕರಿದ್ರಂತೆ. 1 ಲಕ್ಷ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾಗಿ ಆ ಸಂದರ್ಭದಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಅಂಗರಕ್ಷಕರಿದ್ರು. 5 ಲಕ್ಷ ಜನ ಅಶ್ವಾರೂಢ ಸೈನಿಕರಿದ್ರು. ಅಂತ ಶ್ರೇಷ್ಠ ಸೈನಿಕರ ಪಡೆಯನ್ನು ಹೊಂದಿದಂತ ಇವತ್ತು ಕಾರ್ಗಿಲ್ನ ಹೀರೋ ಅಂತ ಏನು ಕರಿತೇವೆ, ಉರಿಯಲ್ಲಿ ನಡೆದಿರ್ತಕ್ಕಂಥ ದಾಳಿಗೆ ಸರ್ಜಿಕಲ್ ಸ್ಟ್ರೈಕಿನ ಮುಖಾಂತರ ಏನು ಪ್ರತ್ಯುತ್ತರವನ್ನು ಕೊಟ್ಟಿರ್ತಕ್ಕಂಥ ಸೈನಿಕರೇನಿದ್ದಾರೆ, ಆ ವೀರ ಪರಂಪರೆ ನಮ್ಮದು. ಆ ವೀರ ಪರಂಪರೆಯನ್ನು ಹೊಂದಿರತಕ್ಕಂಥ ಧರ್ಮ ನಮ್ಮದು. ಆ ವೀರ ಪರಂಪರೆಯನ್ನು ಹೊಂದಿರತಕ್ಕಂಥ ಮಣ್ಣು ನಮ್ಮದು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ ಆ ಜಾಗೃತಿ ಜಾಗರಣೆಯನ್ನ ಮಾಡೋದಕ್ಕೋಸ್ಕರ ಇವತ್ತಿನ ರಥಯಾತ್ರೆಯನ್ನು ಇವತ್ತು ನಡೆಸ್ತಾ ಇದ್ದೇವೆ.
ಈ ದೇಶದ ಕಣಕಣಗಳಲ್ಲೂ ಈ ಮಣ್ಣಿನ ಕಣಕಣದಲ್ಲೂ ಇವತ್ತು ಶೌರ್ಯದ ಪರಂಪರೆ ಇದೆ, ಶೌರ್ಯದ ಆಚರಣೆ ಇದೆ. ಅದನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೂ ಬೆಳೆಸಬೇಕು ಅಂತ ಹೇಳುವಂತ ಕಾರಣವನ್ನು ಇಟ್ಟುಕೊಂಡು ಇವತ್ತಿನ ಶೌರ್ಯ ಜಾಗರಣ ರಥಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇಡೀ ಹಿಂದೂ ಸಮಾಜ ಸಂಘಟನಾತ್ಮಕವಾಗಿ ಇವತ್ತು ಹಳ್ಳಿಗಳಲ್ಲಿ ಗಟ್ಟಿಯಾಗುವಂತ ಅವಶ್ಯಕತೆ ಇದೆ. ಅವತ್ತು ಈ ದೇಶಕ್ಕೆ ಮೊಘಲರು ಬಾಬರ್ ಬಂದ್ರೆ ಇವತ್ತು ಈ ದೇಶದ ಹಳ್ಳಿಗಳಲ್ಲಿ ಕುಕ್ಕರ್ ಬಾಂಬ್ ಅನ್ನು ಮಾಡುವಂತ ಶಾರೀಕ್ಗಳು, ವಾಜಿಮ್ಗಳು, ನಜೀರ್ಗಳು ಹುಡ್ತಾ ಇದ್ದಾರೆ. ಸಮಾಜ ಇವತ್ತಿಗೂ ಜಾಗೃತ ಆಗಬೇಕು ಅಂತ ಹೇಳುವಂತ ಸಂದೇಶವನ್ನು ತೆಗೆದುಕೊಂಡು ಇಡೀ ರಾಜ್ಯದಾದ್ಯಂತ ಚಿತ್ರದುರ್ಗದಿಂದ ಹಿಡಿದು ಇಡೀ ದಕ್ಷಿಣ ಪ್ರಾಂತದಾದ್ಯಂತ ನಡೀತಾ ಇರತಕ್ಕಂಥ ಶೌರ್ಯ ಜಾಗರಣ ರಥಯಾತ್ರೆ 10ನೇ ತಾರೀಕಿಗೆ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ಯುದ್ಧ ನಡೆದಾಗ ಧರ್ಮವನ್ನ ಯಾವ ರೀತಿ ಉಳಿಸಬೇಕು ಅಂತ ಜಗತ್ತಿಗೆ ಸಾರಿ ಭಗವದ್ಗೀತೆ ಮತ್ತು ಇಡೀ ಆದರ್ಶದ ಮುಖಾಂತರ ಸಾರಿ ಹೇಳಿರ್ತಕ್ಕಂಥ ಶ್ರೀಕೃಷ್ಣನ ನಾಡಿನಲ್ಲಿ ಸಂಪನ್ನಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಈ ರಥಯಾತ್ರೆಗೆ ಭವ್ಯವಾಗಿ ಸ್ವಾಗತಿಸಿರ್ತಕ್ಕಂಥ ಎಲ್ಲ ಈ ಭಾಗದ ಜನರಿಗೆ ಸಂಘಟನೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಶೌರ್ಯದ ಪರಂಪರೆಯನ್ನ ಇವತ್ತಿನ ಪುತ್ತೂರಿನಲ್ಲೂ ಉದ್ದೀಪನಗೊಳಿಸುವುದಕ್ಕೋಸ್ಕರ ಆಂಜನೇಯನ ನೆನಪಾಗತ್ತೆ. ಆಂಜನೇಯ ರಾಮನ ಮಡದಿ ಸೀತಾಮಾತೆಯನ್ನ ಹುಡುಕೋದಕ್ಕೋಸ್ಕರ ಲಂಕೆಗೆ ಹೊರಡಬೇಕು ಅಂತ ಹೇಳುವಂತ ಯೋಚನೆಯಲ್ಲಿರ್ತಕ್ಕಂಥ ಸಂದರ್ಭ. ಹೇಗೆ ಲಂಕೆಗೆ ಹೇಗೆ ಲಂಘಿಸುವುದು, ಸಮುದ್ರವನ್ನ ಹೇಗೆ ಹಾರೋದು ಅಂತ ಯೋಚನೆ ಮಾಡಿದಾಗ ಲಕ್ಷಾಂತರ ಕಪಿ ಸೈನ್ಯ ಈ ಧರ್ಮದ ರಕ್ಷಣೆಗೋಸ್ಕರ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಜಾಂಬವಂತ ಯಾವ ರೀತಿ ಆಂಜನೇಯನಿಗೆ ಪ್ರೇರಣೆಯನ್ನ ಕೊಟ್ಟು ಸೀತಾಮಾತೆಯನ್ನ ಹುಡುಕ್ಲಿಕ್ಕೆ ಆಂಜನೇಯ ಹೋಗಿ ಆ ಸೀತಾಮಾತೆಯನ್ನ ಕಂಡು ಹಿಡಿದು ಲಂಕೆಯಲ್ಲಿರ್ತಕ್ಕಂಥ ರಕ್ಕಸರಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟ ಅದೇ ರೀತಿಯಲ್ಲಿ ಇವತ್ತು ಪುತ್ತೂರಿನ ಇಡೀ ಸಮಾಜ ನಾವು ಕಾಯ್ತಾ ಇದ್ದೇವೆ. ನಾವೆಲ್ಲ ಆಂಜನೇಯನಾಗೋಣ, ಆಂಜನೇಯನ ಸೈನಿಕರಾಗೋಣ. ಆಂಜನೇಯನ ಅನುಗ್ರಹದಿಂದ ನಾವು ಯಾರ ಮೇಲೂ ತೊಂದರೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇಡೀ ಹಿಂದೂ ಸಮಾಜ ಗರ್ಜಿಸ್ಲಿಕ್ಕೆ ಆರಂಭ ಮಾಡ್ತು ಅಂತ ಹೇಳಿದ್ರೆ ನಮ್ಮ ವಿರುದ್ಧ ಯೋಚನೆ ಮಾಡುವಂತಹ ದುಷ್ಟ ಶಕ್ತಿಗಳು ಸುಮ್ಮನೆ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ರಕ್ಕಸತ್ವದ ವಿರುದ್ಧ, ಕ್ರೂರತ್ವದ ವಿರುದ್ಧ, ಸಮಾಜ ದ್ರೋಹಿಗಳ ವಿರುದ್ಧ, ಲವ್ ಜಿಹಾದ್ ಮಾಡುವವರ ವಿರುದ್ಧ, ಗೋಹತ್ಯೆ ಮಾಡುವವರ ವಿರುದ್ಧ, ಧರ್ಮದ್ರೋಹಿಗಳ ವಿರುದ್ಧ ಹಿಂದೂ ಸಮಾಜ ಜಾತಿ ಪಕ್ಷ ಎಲ್ಲವನ್ನ ಬಿಟ್ಟು ಒಂದಾಗಿ ಗರ್ಜಿಸುವಂತಹ ದಿನಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಜಾಮವಂತ ಸ್ವಾಮಿಯ ರೀತಿಯಲ್ಲಿ ಪ್ರೇರಣೆ ಆಗಲಿ ಅಂತ ಹೇಳುವಂತಹ ಮಾತುಗಳನ್ನ ವಿನಂತಿಯನ್ನ ನಮ್ಮೆಲ್ಲರಲ್ಲಿ ಮಾಡ್ತಾ, ಜ್ಯೋತಿ ಮತ್ತು ಬೆಂಕಿಯ ಸಾಮ್ಯತೆ ಮತ್ತು ಅರ್ಥವನ್ನ ನಾವು ತಿಳ್ಕೊಂಡಾಗ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಹಿಂದುತ್ವದ ಜ್ಯೋತಿ ಯಾವತ್ತು ವರ್ಷದ 365 ದಿನವೂ ಇರುವಂತೆ ರಕ್ಕಸತ್ವಕ್ಕೆ ಅದೇ ಹಿಂದುತ್ವದ ಜ್ಯೋತಿ ಏನಿದೆ ಬೆಂಕಿಯ ಸ್ವರೂಪದಲ್ಲಿ ರಕ್ಕಸತ್ವವನ್ನು ನಾಶ ಮಾಡುವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂತ ಯೋಚನೆ ಸಂದೇಶವನ್ನ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ತಾವೆಲ್ಲರೂ ಕೊಂಡೋಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಜೈ ಶ್ರೀರಾಮ್. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.